ಬೆಡ್ಗಳಿಗೆ ಸಂಬಂಧಪಟ್ಟ ಆಗಿದೆ. ಈಗ ಸರ್ಕಾರ 2,000ಗಿಂತ ಜಾಸ್ತಿ ತಗೊಳ್ಬೇಕು ಅಂತ ಹೇಳಿದೆ, ಆದರೂ ಅಲ್ಲಿ 15,000 ಇಂಥದ್ದೆಲ್ಲ ಮಾಡ್ತಾರೆ. ಕೆಲವೊಮ್ಮೆ ಗೊತ್ತಿಲ್ಲದೆ ಇದ್ರೆ 30,000ವರೆಗೆ ಹೇಳ್ತಾರೆ, ಕೊನೆಗೆ ಬಂದು ಮತ್ತೆ ಇವರೇನಾದರೂ ಮಾತಾಡಿದರೆ ಮತ್ತೆ ಅವರು ಇಳಿತಾರೆ. ಇಂಥದ್ದೆಲ್ಲ ಗೊತ್ತಿದ್ದವರು ನೇರವಾಗಿ ಹೇಳ್ತಾರೆ, ನೋಡಿ ಸರ್ಕಾರದ ಈ ರೀತಿಯಾಗಿ ಪ್ರೊಸೀಜರ್ಸ್ ಇದೆ, ನೀವು ಅದನ್ನೇ ಮಾಡಬೇಕು ಅಂತ ಅನ್ನೋದು ಸರ್ಕಾರ ಈಗ ಹೇಳಿದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳು ಅದನ್ನು ಪಾಲನೆ ಮಾಡ್ತಾರೆ. ಎಲ್ಲೋ ಒಂದು ಅಡಿಗೆ ಕೂತ್ಕೊಂಡು ಕಳ್ಳರ ಹಾಗೆ ವರ್ತನೆ ಮಾಡುವಂಥದ್ದು ಇದೆ ಅಂತ ಅನ್ನೋದು 100ಕ್ಕೆ 100 ಸತ್ಯ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ಗಮನಕ್ಕೆ ಬಂದ ನಂತರ ಯಾವ ಹಾಸ್ಪಿಟಲಲ್ಲಿ ಕೂಡ ಬಿಲ್ ಕೊಡಲಿಕ್ಕೆ ನಾವು ಬಿಡಲಿಲ್ಲ. ನಾವು ನೇರವಾಗಿ ನಾವು ಹಾಸ್ಪಿಟಲ್ಗೆ ಪ್ರವೇಶ ಮಾಡ್ತೇವೆ. ನಾವು ಕರೀತೇವೆ ಪಿ ಆರ್ ಹತ್ರ, ಫಸ್ಟ್ ಪಿ ಆರ್ ಹತ್ರ ಮಾತನಾಡ್ತೇವೆ, ಬಿಲ್ ತೋರಿಸ್ತೇವೆ. ನೋಡಿರಿ, ಇಲ್ಲಿ ನೀವು 1,34,000 ಬಿಲ್ ಹಾಕಿದ್ದೀರಿ, ಸರ್ಕಾರ ನಿಮಗೆ ಪೇಮೆಂಟ್ ಮಾಡ್ತದೆ, 1,34,000 ಇವರಿಗೆ ಬಿಲ್ಲೇ ಹಾಕಿ ಕಟ್ಟಬೇಕು. ಕರೆಕ್ಟ್ ಅಲ್ಲ ಸರ್, ಅವರು ಹೇಳಿಲ್ಲ ಆಯುಷ್ಮಾನ್ ಅಂತ. ನೋಡಿ, ಯಾರು ಜನರಲ್ ವಾರ್ಡ್ನಿಂದ ಬಂದು ನೇರವಾಗಿ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜನರಲ್ ವಾರ್ಡ್ಗೆ ಬಂದವನಿಗೆ ಐಸಿಯುಗೆ ಬೇಕಂತ ಹೇಳಿದಾಗ ನೀವು ಐಸಿಯುಗೆ ಕಳಿಸ್ತೀರಿ. ಐಸಿಯುಗೆ ಕಳಿಸಿದ ನಂತರ ಇದು ಸರ್ಕಾರ ಬಿಲ್ ಪೇಮೆಂಟ್ ಮಾಡ್ತದೆ ಅಂದರೆ ನಿಮಗೆ ಗೊತ್ತುಂಟು. ಇವಾಗ 1,34,000 ನೀವು ಬಿಲ್ ಮಾಡಿದ ಮನೆಯಲ್ಲಿ 10 ರೂಪಾಯಿ ಕೊಡುವಂಥ ಕೆಪಾಸಿಟಿ ಇಲ್ಲ. ಹೌದು. ನೀವು ಒಂದು ವೇಳೆ ಹೆಣ ಬಿಟ್ಟು ಕೊಡದಿದ್ದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಈಗ ನೀವು 1,34 ಅಂತ ಅವ್ರ ಹತ್ರ ಹೇಳಿ ಅವರಿಗೆ ಇನ್ನಷ್ಟು ಗೊಂದಲ ಮಾಡಿದ್ದೀರಿ. ಯಾಕೆ? ಅಲ್ಲ ಸರ್, ರೆಮಿಡಿಸಿವಿರ್ ಟ್ಯಾಬ್ಲೆಟ್ಗೆ ಇದಕ್ಕೆ ಮದ್ದಿಗೆ 6,800 ಆಗ್ತದೆ. ಫಸ್ಟ್ ಪಿ ಪಿ ಕಿಟ್ಟಿಗೆ ಒಂದು 3-4 ಸಾವಿರ ಆಗಿದೆ. ಅವರ ಕೋವಿಡ್ ಟೆಸ್ಟಿಗೆ 2,800 ಆಗಿದೆ. ಚಲ 11,800 ಆಯಿತು ಅಷ್ಟೇ ಅಲ್ಲ. ನೀವು 1,34,000 ಹೇಳಿದರೆ ಸರಿಯಾ? ಬೇಡ, ನಾನು ಈಗ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ, ಇಲ್ಲ ಡಾಕ್ಟರ್ ಸುಧಾಕರ್ ಹತ್ರ ಮಾತಾಡಿ, ಆರೋಗ್ಯ ಮಿತ್ರರನ್ನು ಕರೆಯಿರಿ ಅಂತ ಹೇಳಿರಿ. ಇಲ್ಲ ಸರ್, ಮಾತಾಡೋ. ಇಲ್ಲ, ನೀವು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. 11,000 ಇಲ್ಲ, 1 ಪೈಸೆ ಕಟ್ಟಲಿಕ್ಕಿಲ್ಲ. ನೀವು ಈ ರೀತಿ ಮಾಡಿದ ಕಾರಣ, ಇಲ್ಲದೆ ನಾನೊಂದು 10,000 ಕೊಡಬೇಕೆಂಬ ಮನಸ್ಸಲ್ಲಿ ಇತ್ತು. ಸರ್, 5,000 ಕಟ್ಟಿ ಅಂತ ಹೇಳಿದರು. ಮತ್ತು 5,000 ಕೂಡ ಬೇಡ. ನೀವು ಎದುರಿಸಿದಂಥ ಒಂದಷ್ಟು 100 ವಾಸ್ತವಿಕವಾದಂಥ ಸತ್ಯ. 100 ಕೇಸು, 106 ಜನರು. ನಾನು ಕಡಿಮೆ ಅಂದರೆ ಒಂದು 90 ಜನರು ನಮ್ಮ ಕ್ಷೇತ್ರದಲ್ಲಿ ಸೇರಿ ಹೋಗಿರ್ಬೋದು.